ಶಿವಣ್ಣ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿದ್ರು. ಶಿವಣ್ಣ ನಮ್ಮ ಅಣ್ಣ. ಓಕೆ, ನನಗೂ ಶಿವಣ್ಣಗೂ 13 ವರ್ಷ ಡಿಫ್ರೆನ್ಸ್. ಆದರೂ ಶಿವಣ್ಣ ನನ್ನ ಇವತ್ತವರೆಗೂ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿರೋದು, ಅದನ್ನ ನಾನು ತುಂಬಾ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ. ಒಬ್ಬ ಎಲ್ಡರ್ ಬ್ರದರ್ ಸಿಕ್ಬೇಕು ಅಂದ್ರೆ ನನಗೆ ಶಿವಣ್ಣನ ತರ ರಾಘಣ್ಣನ ತರ ಸಿಕ್ಬೇಕು ಅಂತ. ಯಾಕಂದ್ರೆ ಅವರು ನೇಚರ್ ನಮ್ಮನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಪ್ರೀತಿಯಾಗಿ ಎಲ್ಲ ವ್ಯತ್ಯಾಸ ಇಲ್ಲದೆ ನನ್ನ ಫ್ರೆಂಡ್ಸ್ ಇರ್ಬೋದು, ಶಿವಣ್ಣ ಅವ್ರ ಫ್ರೆಂಡ್ಸ್ ಇರ್ಬೋದು, ನಮ್ಗೆಲ್ಲರೂ ಒಂದೇ ತರ ರೀತಿಯಾದ ಫ್ರೆಂಡ್ಸ್. ಸೊ ಶಿವಣ್ಣ ಜೊತೆ ಕಾಲ ಕಳೆಯೋದು ಒಂಥರ ಖುಷಿ ಅನ್ಸುತ್ತೆ. ಹೌದು ಸ್ನೇಹಿತರೆ, ಅದು ಅಕ್ಟೋಬರ್ 29, 2021 ಇಸ್ವಿ. ಕರುನಾಡು ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಅವರ ಬಜರಂಗಿ 2 ಚಿತ್ರದ ರಿಲೀಸ್ ಡೇಟ್. ಅದರ ಹಿಂದಿನ ದಿನ ಪ್ರೀಮಿಯರ್ ಶೋ ನೋಡಿ ಬಂದಂತಹ ಪುನೀತ್ ರಾಜ್ಕುಮಾರ್ ಅವರನ್ನ ಕೆಲವರು ಇಂಟರ್ವ್ಯೂ ಮಾಡಿದ್ದರು ಹಾಗೂ ಶಿವಣ್ಣನ ಬಗ್ಗೆ ಹಾಗೂ ಬಜರಂಗಿ 2 ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೇಳಿದ್ದರು. ಆ ಸಂದರ್ಭದಲ್ಲಿ ಈ ವಿಡಿಯೋನ ಮಾಡಿದ್ದರು. ತದನಂತರ ನಡೆದಿದ್ದು ನಿಮಗೆಲ್ಲ ಗೊತ್ತು. ಮುಂದೆ ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಅವರ ಅಪ್ಪಾಜಿಯ ಹತ್ತಿರ ಸ್ವರ್ಗವನ್ನ ಸೇರಿಕೊಂಡಿದ್ದರು. ತಂದೆ ಮಗನಿಗಿದ್ದ ಪ್ರೀತಿ ಅತ್ಯಂತ ಅಪಾರವಾಗಿತ್ತು. ಶಿವಣ್ಣ ನಮ್ಮ ಅಣ್ಣ. ಓಕೆ, ನನಗೂ ಶಿವಣ್ಣಗೂ 13 ವರ್ಷ ಡಿಫ್ರೆನ್ಸ್. ಆದರೂ ಶಿವಣ್ಣ ನನ್ನ ಇವತ್ತವರೆಗೂ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿರೋದು, ಅದನ್ನ ನಾನು ತುಂಬಾ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 29 ಬೆಳಿಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಆ ಸಮಯದಲ್ಲಿ ಅವರ ಜೊತೆಯಲ್ಲಿ ಇದ್ದವರು ಕೆಲವು ಮಂದಿ ಮಾತ್ರ. ಆ ಪೈಕಿ ಕಾರು ಚಾಲಕ ಬಾಬು ಕೂಡ ಒಬ್ಬರು. ಹಾಗಾದರೆ ಆ ಕೊನೆಯ 15ರಿಂದ 20 ನಿಮಿಷಗಳಲ್ಲಿ ನಡೆದಂತಹ ಸಂಪೂರ್ಣ ಘಟನೆಯನ್ನ ಬಾಬು ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾದರೆ ಆ 15ರಿಂದ 20 ನಿಮಿಷದಲ್ಲಿ ಏನೆಲ್ಲ ನಡೆಯಿತು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತ ಆಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅನೇಕರ ಮನದಲ್ಲಿ ಕಾಡುತ್ತಿದೆ. ಆಗಸ್ಟ್ 29ರಂದು ಇಡೀ ಕರುನಾಡಿನ ಪಾಲಿಗೆ ಕರಾಳ ದಿನ. ಅಂದು ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಪುನೀತ್ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಿಕೊಂಡಿತ್ತೆಂಬ ಮಾಹಿತಿ ಕೇಳಿಬಂತು. ಅದಾದ ಬಳಿಕ ಅವರ ಜೊತೆಯಲ್ಲಿ ಇದ್ದವರು ಕೆಲವು ಮಂದಿ ಮಾತ್ರ. ಆ ಪೈಕಿ ಕಾರು ಚಾಲಕ ಬಾಬು ಕೂಡ ಒಬ್ಬರು. ಅಂದು ನಿಜಕ್ಕೂ ಏನಾಯಿತು ಎಂಬುದನ್ನು ಅವರೇ ವಿವರಿಸಿದ್ದಾರೆ. ಮನೆಯಲ್ಲಿದ್ದಾಗ ಪುನೀತ್ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದಾಗ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಈ ಘಟನೆ CCTV ದೃಶ್ಯಗಳಲ್ಲಿ ಕೂಡ ಲಭ್ಯವಾಗಿದೆ. ಆ ಸಂದರ್ಭದ ಬಗ್ಗೆ ಕಾರು ಚಾಲಕ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. 5 ನಿಮಿಷದಲ್ಲಿ ಮನೆಯಿಂದ ಕ್ಲಿನಿಕ್ಕಿಗೆ ಹೋಗಿದ್ದೆವು. ಡಾಕ್ಟರ್ ರಮಣ್ಣ ಅವರ ಕ್ಲಿನಿಕ್ಕಿಗೆ ಹೋಗಿದ್ದೆವು. ಕಾರಿನಲ್ಲಿ ಹೋಗುವಾಗ ಪುನೀತ್ ಅವರು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು. ಬಜರಂಗಿ 2 ಸಿನಿಮಾದ ರೆಸ್ಪಾನ್ಸ್ ಬಗ್ಗೆ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಮಂಜುನಾಥ್ ಜೊತೆ ಮಾತನಾಡುತ್ತಿದ್ದರು ಎಂದು ಬಾಬು ಹೇಳಿಕೊಂಡಿದ್ದಾರೆ. ಡಾಕ್ಟರ್ ರಮಣ್ ರಾವ್ ಕ್ಲಿನಿಕ್ನಿಂದ ಕೇವಲ 10 ನಿಮಿಷಕ್ಕೆ ವಿಕ್ರಮ್ ಹಾಸ್ಪಿಟಲ್ಗೆ ಹೋದೆವು. ಅಲ್ಲಿ ತಲುಪುವಷ್ಟರಲ್ಲಿ ಪುನೀತ್ ಸುಸ್ತಾಗಿ ಬಿಟ್ಟಿದ್ದರು ಎಂದು ಬಾಬು ವಿವರಿಸಿದ್ದಾರೆ. ಅಂದರೆ ನಿಧನವಾಗುವುದಕ್ಕೂ 15-20 ನಿಮಿಷಗಳ ಮುನ್ನ ಪುನೀತ್ ಚೆನ್ನಾಗೇ ಇದ್ದರು. ಅಣ್ಣ ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತದೆ ಎಂಬುದನ್ನು ಫೋನ್ ಮೂಲಕ ನಿರ್ಮಾಪಕ ಹಾಗೂ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತನಾಡುತ್ತಿದ್ದರು. ಅವರು ತುಂಬಾನೇ ಆಕ್ಟಿವ್ ಆಗಿದ್ದರು. ಆದರೆ ಏಕಾಏಕಿ ಸಾವು ಸಂಭವಿಸಿದ್ದು ನಿಜಕ್ಕೂ ವಿಪರ್ಯಾಸ ಎಂದು ಬಾಬು ಹೇಳಿಕೊಂಡಿದ್ದಾರೆ.
ಹೌದು, ಇದನ್ನೇ ಸಡನ್ ಡೆತ್ ಅಂತ ಕರೆಯುತ್ತಾರೆ. ಇದನ್ನ ಕಾರ್ಡಿಯಲ್ ಅರೆಸ್ಟ್ ಎಂದು ಕರೆಯುತ್ತಾರೆ. ಇದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಕಾರ್ಡಿಯಲ್ ಅರೆಸ್ಟ್ ಅಂದರೆ ಸಡನ್ ಡೆತ್. ಏಕಾಏಕಿ ಎಲ್ಲವೂ ಸ್ತಬ್ಧವಾಗಿ ಬಿಡುತ್ತದೆ ಅನ್ನುವುದೇ ಈ ಕಾರ್ಡಿಯಲ್ ಅರೆಸ್ಟ್ನ ಅರ್ಥವಾಗಿದೆ. ಅಪ್ಪು ಅವರು ಆಗಲಿ ವರ್ಷಗಳು ಕಳೆದರೂ ಈಗಲೂ ಅವರ ನಗುಮುಖದ ಆ ಫೋಟೋಗಳನ್ನು ನೋಡಿದರೆ ಒಂದು ಕ್ಷಣ ಇದೆಲ್ಲವೂ ನಿಜಾನ ಅನಿಸುತ್ತದೆ. ಅಷ್ಟೇ ಅಲ್ಲದೆ ಇದೆಲ್ಲವೂ ಈಗಲೂ ಸುಳ್ಳಾಗಬಾರದೆ ಎಂದು ಸಂಕಟವಾಗುತ್ತದೆ. ಡಾಕ್ಟರ್ ರಾಜ್ ಮನೆತನದ ಕುಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಉತ್ತರ ಕರ್ನಾಟಕ ಅಂದರೆ ತುಂಬಾನೇ ಇಷ್ಟ. ಅದರಲ್ಲೂ ಅವಳಿ ಜಿಲ್ಲೆಗಳಾದ ಬಳ್ಳಾರಿ ಹಾಗೂ ವಿಜಯನಗರ ಅಂದರೆ ಅವರಿಗೆ ವಿಶೇಷ ನಂಟಿತ್ತು. ವರ್ಷದಲ್ಲಿ ಕನಿಷ್ಠ 4-5 ಬಾರಿ ಹಂಪಿ, ಸಂಡೂರಿಗೆ ಪುನೀತ್ ಭೇಟಿ ಕೊಡುತ್ತಿದ್ದರು. ಅವರ ಹೆಚ್ಚಿನ ಚಿತ್ರಗಳು ಈ 2 ಭಾಗದಲ್ಲಿ ಚಿತ್ರೀಕರಣಗೊಂಡಿವೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲಿನಿಂದಲೂ ಹಂಪಿ ಪರಿಸರ ಎಂದರೆ ಅಚ್ಚುಮೆಚ್ಚು. ತುಂಗಭದ್ರಾ ನದಿ ದಂಡೆಯಲ್ಲಿ ಸುತ್ತಾಡುವುದು, ಅಂಜನಾದ್ರಿ ಮಾತಂಗ ಬೆಟ್ಟ ಹತ್ತುವುದು ಅವರ ಅಭಿರುಚಿಯಾಗಿತ್ತು. ಆಗಾಗ ಅವರು ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ, ಧಾರವಾಡಕ್ಕೆ ಬರೀ ಜೋಳದ ರೊಟ್ಟಿ ತಿನ್ನುವುದಕ್ಕೆ ಭೇಟಿ ಕೊಡುತ್ತಿದ್ದರು. ಅಲ್ಲಿ ಬಂದಾಗಲೆಲ್ಲ ಅವರಿಗೆ ಅವರ ಆಪ್ತರಿಗೆ ಹೇಳಿಸಿ ಎಣ್ಣೆಗಾಯಿ, ಜೋಳದ ರೊಟ್ಟಿ, ಕಾಳು ಪಲ್ಯ ತಿಂದು ಸಂತೋಷ ಪಡುತ್ತಿದ್ದರು. ಹೋದ ತಿಂಗಳಷ್ಟೇ ಅವರು ಇತ್ತೀಚೆಗಷ್ಟೇ ಹೊಸದಾಗಿ ಜಿಲ್ಲೆ ಆಗಿರುವ ವಿಜಯನಗರಕ್ಕೆ ಭೇಟಿ ಕೊಟ್ಟು ತಮ್ಮ ಹೊಸ ಚಿತ್ರದ ಚಿತ್ರೀಕರಣದ ಬಗ್ಗೆ ಇಲ್ಲಿ ಡಿಸ್ಕಷನ್ ಕೂಡ ಮಾಡಿದ್ದರು. ಹೊಸಪೇಟೆಯ ಸುತ್ತಮುತ್ತ ಇರುವ ಹಂಪಿ, ದರೋಜಿ, ಕರಡಿಧಾಮ, ಹಂಪಿ ಸುತ್ತಮುತ್ತಲ ಪರಿಸರದಲ್ಲಿ ತಮ್ಮ ಮುಂದಿನ ಚಿತ್ರಕ್ಕೆ ಚಿತ್ರೀಕರಣ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡುತ್ತಿದ್ದರು. ಕೆಲ ತಿಂಗಳಷ್ಟೇ ಬಹುನಿರೀಕ್ಷಿತ ಜೇಮ್ ಚಿತ್ರದ ಚಿತ್ರೀಕರಣ ಹಂಪಿ, ಕಮಲಾಪುರ, ಅಂಜನಾದ್ರಿ ಪರಿಸರದಲ್ಲಿ ನಡೆದಿತ್ತು. ಸುಮಾರು 2 ವಾರ ಪುನೀತ್ ರಾಜ್ಕುಮಾರ್ ಅವರ ಚಿತ್ರತಂಡದೊಂದಿಗೆ ಇಲ್ಲೇ ಬೀಡು ಬಿಟ್ಟಿದ್ದರು. ಈ ವಿಷಯ ಗೊತ್ತಾಗಿ ಅನೇಕ ಅವರ ಅಭಿಮಾನಿಗಳು ಅವರ ಶೂಟಿಂಗ್ ಸ್ಪಾಟಿಗೆ ಹೋಗಿ ಅವರನ್ನು ಭೇಟಿ ಕೂಡ ಮಾಡಿದ್ದರು. ಯಾರ ಮನಸ್ಸು ನೋಯಿಸದೆ ಎಲ್ಲರಿಗೂ ಸಮಯ ಕೊಟ್ಟು ಸೆಲ್ಫಿ ಪೋಸ್ ಕೊಟ್ಟಿದ್ದರು ಈ ಪುನೀತ್. ಆದರೆ ಭಗವಂತ ಕೂಡ ಅವರ ಗುಣವನ್ನು ಮೆಚ್ಚಿ ಅವನು ಕೂಡ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಬೇಕೆಂದು ಅವರನ್ನು ಬೇಗ ಕೈಲಾಸಕ್ಕೆ ಕರೆಸಿಕೊಂಡಿದ್ದಾನೆ.